ಕ್ವೆಟ್ಟಾದಿಂದ ಪೇಶಾವರಕ್ಕೆ ಹೊರಟಿದ್ದ ರೈಲನ್ನು ಒತ್ತೆ ಸೆರೆ ಇಟ್ಟುಕೊಂಡಿದ್ದ 27 ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳನ್ನು ಗುಂಡಿಟ್ಟು ಕೊಂದ ಪಾಕಿಸ್ತಾನದ ಭದ್ರತಾ ಪಡೆಯವರು 155 ಪ್ರಯಾಣಿಕರನ್ನು ಬಿಡುಗಡೆಗೊಳಿಸಿದರು. ಜಾಫರ್ ಎಕ್ಸ್‌ಪ್ರೆಸ್ ರೈಲನ್ನು ಹಳಿ ಸ್ಫೋಟಿಸಿ ನಿಲ್ಲಿಸಿ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳು ಅಪಹರಿಸಿದರು. ಪಾಕಿಸ್ತಾನದ 20 ಸೈನಿಕರನ್ನು ಕೊಂದಿದ್ದ ಅಪಹರಣಕಾರರು ಬಲೂಚ್ ಪ್ರಯಾಣಿಕರನ್ನು ಬಿಟ್ಟು ಉಳಿದವರನ್ನು ಒತ್ತೆ ಸೆರೆ ಇಟ್ಟುಕೊಂಡಿದ್ರು. ರೈಲ್ವೆ ಪೊಲೀಸರ ಪ್ರತಿದಾಳಿಗೆ ಅಪಹರಣಕಾರರು ಬಾಗಿರಲಿಲ್ಲ. ಅದಾದ ಮೇಲೆ ಭದ್ರತಾ ಪಡೆಯವರು ದಾಳಿ ಮಾಡಿ ಅಪಹರಣಕಾರರು ಎಲ್ಲರನ್ನೂ ಕೊಂದಿದ್ದಾರೆ. ಬಿಡಿಸಿದ ಪ್ರಯಾಣಿಕರಲ್ಲಿ 58 ಮಂದಿ ಗಂಡಸರು, 31 ಮಂದಿ ಹೆಂಗಸರು ಹಾಗೂ 15 ಮಕ್ಕಳು ಇದ್ರು. ಆಚೀಚೆಯ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಬಂಧಿಕರಿಗೆ ಸಹಾಯವಾಣಿ ಸ್ಥಾಪಿಸಲಾಗಿದೆ. ರಮದಾನ್ ಉಪವಾಸದ ವೇಳೆಯ ಒತ್ತೆ ಸೆರೆಯನ್ನು ಪಾಕಿಸ್ತಾನ ಸರ್ಕಾರವು ಖಂಡಿಸಿದೆ. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vortex. Invest smart. Invest in Mangaluru.